ಮಂಗಳೂರಿನಲ್ಲಿ ಶುಭಾರಂಭಗೊಂಡ ಲಂಚುಲಾಲ್ ಮಾಲಕತ್ವದ ಅಸ್ತ್ರ ಗೋಲ್ಡ್ ಆ್ಯಂಡ್ ಡೈಮಂಡ್ ಮಳಿಗೆ. ಅಸ್ತ್ರ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕ, ಚಲನಚಿತ್ರ ನಿರ್ಮಾಪಕ ಶ್ರೀ ಲಂಚುಲಾಲ್ ಮಾಲಕತ್ವದ ಅಸ್ತ್ರ ಗೋಲ್ಡ್ ಆ್ಯಂಡ್ ಡೈಮಂಡ್ ಫಲ್ನೀರ್ನಲ್ಲಿ ಮಂಗಳವಾರ ಶುಭಾರಂಭಗೊಂಡಿದೆ. ಸ್ನೋಮ್ಯಾನ್ ಐಸ್ ಕ್ರೀಂ ಪಾರ್ಲರ್, ಅಸ್ತ್ರ ಗ್ರೂಪ್, ಅಸ್ತ್ರ ಪ್ರೊಡಕ್ಷನ್, ಅಕ್ಷಯ ಪಾತ್ರ, ಚಲನಚಿತ್ರ ನಿರ್ಮಾಣ ಹೀಗೆ ಹಲವು ಉದ್ಯಮದಲ್ಲಿ ತೊಡಗಿರುವ ಲಂಚುಲಾಲ್ ರವರು ಇದೀಗ ಸ್ವರ್ಣ ಉದ್ಯಮಕ್ಕೆ ಹೆಜ್ಜೆ ಇಟ್ಟು ಅಸ್ತ್ರ ಗೋಲ್ಡ್ ಆ್ಯಂಡ್ ಡೈಮಂಡ್ ಮಳಿಗೆಯನ್ನು ಮಂಗಳವಾರ ಶುಭಾರಂಭಗೊಳಿಸಿ ನಾಡಿನ ಜನರಿಗೆ ಸಮರ್ಪಿಸಿದ್ದಾರೆ. ವಿವಿಧ ವಿನ್ಯಾಸದ ಚಿನ್ನ, ವಜ್ರಾಭರಣಗಳ ಅಗಾಧ ಸಂಗ್ರಹವಿದ್ದು ಗ್ರಾಹಕರಿಗೆ ಆಯ್ಕೆಗೆ ವಿಪುಲ ಅವಕಾಶಗಳಿವೆ. 916 ಗುಣಮಟ್ಟದ ಆಭರಣಗಳೊಂದಿಗೆ ನಗುಮೊಗದ ಸೇವೆ ನೀಡುವುದು ಅಸ್ತ್ರ ಗೋಲ್ಡ್ ಆ್ಯಂಡ್ ಡೈಮಂಡ್ ಧ್ಯೇಯವಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಳಿಗೆಗಳನ್ನು ತರುವ ಯೋಜನೆಯಲ್ಲಿದ್ದಾರೆ ಲಂಚುಲಾಲ್. ಪುರಾತನ ಶೈಲಿಯ ಹಾಗೂ ನವೀನ ಶೈಲಿಯ ಆಭರಣಗಳು ಸಾಮಾನ್ಯರಿಗೆ ಕೈಗೆಟಕುವ ಮೇಕಿಂಗ್ ಚಾರ್ಜ್ನಲ್ಲಿ ನೀಡುವುದು ಇಲ್ಲಿನ ವೈಶಿಷ್ಟ್ಯವಾಗಿದ್ದು, ಗ್ರಾಹಕರು ಮತ್ತೆ ಮತ್ತೆ ಬರುತ್ತಾರೆಂಬ ವಿಶ್ವಾಸ ಈ ಸಂಸ್ಥೆಗಿದೆ. ಉದ್ಘಾಟನಾ ಸಮಾರಂಭಕ್ಕೆ ಚಲನಚಿತ್ರರಂಗದ ತಾರೆಯರು, ಸಾಮಾಜಿಕ ರಂಗ, ರಾಜಕೀಯ ಕ್ಷೇತ್ರದ ಹಲವಾರು ಗಣ್ಯರು ಈ ಸಮಾರಂಭಕ್ಕೆ ಬಂದು ಶುಭ ಹಾರೈಸಿದರು.